ಮಾತೆರೆಗ್ಲ ನಮಸ್ಕಾರ. ಎಂಚಿ ಉಳ್ಳಾರೆ ಮಾತ ಚೌತಿ ಪರ್ಪದ ಎಡ್ಡೆಪುಲು ಎಲ್ರಿಗೂ ನಮಸ್ಕಾರ. ನನಗೆ ರೂಪೇಶ್ ಅವರು ಹೇಳ್ಕೊಟ್ಟಿದ್ದು ಇಷ್ಟೇನೆ. ಏನೇ ತಪ್ಪು ಮಾಡ್ತೀನಿ ಗದಿನಾಥ್ ಕಾಮತ್ ಸಾಹೇಬರಿಗೆ ಹಾಗೂ ನಮ್ಮ ಸುಲೇಶ್ ಶಾಸಕರು ಮೇಡಮ್ಗೆ, ನಮ್ಮ ಹಿಂದೂ ಯುವ ಸೇನೆ ಎಲ್ಲ ಮುಖಂಡರಿಗೆ ನಮಸ್ಕರಿಸುತ್ತಾ, ಮುಖ್ಯವಾಗಿ ನಮ್ಮ ಪ್ರೀತಿಯ ಮಂಗಳೂರು ಮಹಾಜನತೆಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ಸ್ವಲ್ಪ ಹೈಟ್ ಪ್ರಾಬ್ಲಮ್ ಅಲ್ವಾ, ಇದು ಸಾಮಾನ್ಯ. ಕ್ಷಮಿಸಿ ದಯವಿಟ್ಟು. ಇನ್ನು ಮುಂದೆ ಕನ್ನಡದಲ್ಲಿ ಮಾತಾಡ್ತೀನಿ, ನೀವು ನನ್ನ ಮಾತನ್ನ ಅರ್ಥ ಮಾಡ್ಕೊತೀರಾ ಅಂತ ಭಾವಿಸ್ತೀನಿ. ಅರ್ಥ ಮಾಡ್ಕೊತೀರಲ್ವಾ? ಇವತ್ತು ಆ್ಯಕ್ಚುಲಿ ನಾನು ಪಾಪ ರೂಪೇಶ್ ಅವ್ರು ತುಂಬ ಹಾಡಿ ಹೋಗ್ಲು ನನಗೆ ಥ್ಯಾಂಕ್ಸ್ ಹೇಳ್ತವ್ರೆ. ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಷ್ಟು ಜನರು ಪ್ರೀತಿ ಅನುಭವಿಸೋಕೆ ಒಂದು ಅವಕಾಶ ಸಿಕ್ಕಿದೆ. ಹಾಗೂ ಇಂಥ ಒಳ್ಳೆ ದೊಡ್ಡ ಕಾರ್ಯಕ್ರಮ, ಗಣೇಶ ಕಾರ್ಯಕ್ರಮಕ್ಕೆ ಬಂದು ಆ ಗಣಪತಿ ಆಶೀರ್ವಾದ ತಗೊಳ್ಳೋ ಒಂದು ಅವಕಾಶ ಸಿಕ್ಕಿದೆ. ಸೊ ನಾನು ತಮ್ಮೆಲ್ಲರಿಗೂ ಹೃದಯಪೂರ್ವಕದಿಂದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಕಾರಣ ಒಂದು ಬೇಜಾರೈತೆ ಏನಂದರೆ, ಅವಾಗಿಂದ ರೂಪೇಶ್ ಶೆಟ್ಟಿ ನನ್ನ ಅಣ್ಣ ಅಂತ ಕರೀತಾವೆ. ಕರೆಕ್ಟು. ಆ ಯಪ್ಪ ನನಗಿಂತ 4 ವರ್ಷ ದೊಡ್ಡವನು. ಮರ್ಯಾದೆ ಕೊಟ್ಟಂಗೂ ಆಯಿತು, ನನಗೆ ವಯಸ್ಸಾಯಿತು ಅಂತ ಹೇಳ್ದಂಗೂ ಆಯಿತು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಮಂಗಳೂರುವರೆಗೂ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಥ್ಯಾಂಕ್ ಯು ಸೋ ಮಚ್. ಒಂದೇನಂದರೆ, ಒಂದು ಸಣ್ಣ ಸೀರಿಯಸ್ ವಿಷಯ ಮಾತಾಡ್ತೀನಿ. ಖಂಡಿತ ನಮಗೆ ದಕ್ಷಿಣ ಭಾಗ ಅಂದರೆ ನಮಗೆ ತುಂಬ ಅಭಿಮಾನ, ತುಂಬ ಗೌರವ ಇದೆ. ಸ್ಪೆಷಲಿ ಚಿತ್ರರಂಗದಲ್ಲಿ ಈ ನಡುವೆ ನಿಮ್ಮ ಭಾಗದವರು ತುಂಬಾ ಸಕ್ಸಸ್ ನೋಡ್ತಾ ಇದ್ದಾರೆ. ಇಡೀ ಇಂಡಿಯಾ ಅಲ್ಲದೆ ಪ್ರಪಂಚವೇ ಕನ್ನಡ ಸಿನಿಮಾ ತಿರುಗಿ ನೋಡ್ದಂಗೆ ಆಗ್ತಾ ಇದೆ. ಅದ್ರ ಕ್ರೆಡಿಟು ಒಂದು ಲಾರ್ಜ್ ಪಾರ್ಟ್ ಗೋಷ್ಟು ನಮ್ಮ ಮಂಗಳೂರು ಭಾಗದ ಕಲಾವಿದರು. ರಿಷಬ್ ಶೆಟ್ಟಿ ಆಗಿರಲಿ, ರಕ್ಷಿತ್ ಶೆಟ್ಟಿ ಆಗಿರಲಿ, ರಾಜ್ ಶೆಟ್ಟಿ ಆಗಿರಲಿ, ಎಲ್ಲರೂ ನಮಗೆ ಆತ್ಮೀಯರು, ನಮ್ಮ ಗೆಳೆಯರೇ. ನಮ್ಮ ಚಿತ್ರರಂಗನ ಪಿಲ್ಲರ್ಸ್ ಆಗಿ ನಿಂತಿದ್ದಾರೆ ಇವತ್ತು. ಏನಕ್ಕೆ ಇದು ಹೇಳ್ತೀನಿ ಅಂದರೆ, ನಮ್ಮ ಮಂಗಳೂರು ಭಾಗದಿಂದ ಬಂದರೂ ನಮ್ಮ ಇಡೀ ಕರ್ನಾಟಕದ ಜನ ಅವರು ನಮ್ಮವರು ಅಂತ ಸ್ವೀಕರಿಸಿ ಅವ್ರ ಚಿತ್ರಗಳನ್ನ ಗೆಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಇವತ್ತಿನ ದಿನ ನಮ್ಮ ಭಾಗ, ನಮ್ಮ ಮಂಡ್ಯ ಭಾಗದಲ್ಲಿ ನಮ್ಮ ರೈತರ ಸಮಸ್ಯೆ ಏನು ಅಂತ ನಿಮ್ಮೆಲ್ಲರೂ ಗೊತ್ತಿದೆ ಅಂತ ನಾನು ಅನ್ಕೋತೀನಿ. ಗೊತ್ತಿದೆಯಲ್ವನ? ನಾನು ಕೇಳ್ಕೊಳ್ಳೋದಿಷ್ಟೇ, ಬರ್ತೀರಾ, ಗಣಪತಿ ಆಶೀರ್ವಾದ ತಗೋತೀರಾ. ಆ ಗಣಪತಿ ನಿಮ್ಮ ಎಲ್ಲ ಕಷ್ಟಗಳು ಈಡೇರಿಸಲಿ ಅಂತ ನಾನು ಕೇಳ್ಕೊತೀನಿ. ಆದರೆ ಒಂದು ಕ್ಷಣ ನಮ್ಮ ರೈತರಿಗೋಸ್ಕರನೂ ಅವ್ರ ಕಷ್ಟನ ಪರಿಹರಿಸ್ತಿದ್ದೇವರು ಅಂತ ನೀವು ಒಂದ್ಸತಿ ಕೇಳ್ಕೊಳ್ಳಿ ಅಂತ ನಾನು ನಿಮ್ಮ ಮುಂದೆ ಮನವಿ ಮಾಡ್ಕೊಳ್ತೀನಿ. ಅದಲ್ಲದೆ ಇವತ್ತಿನ ಕಾರ್ಯಕ್ರಮ ನಡೆಸಿರೋ ನಮ್ಮ ಹಿಂದೂ ಯುವ ಸೇನೆಯ ಎಲ್ಲ ಮುಖಂಡರು ಹಾಗೂ ನನ್ನ ಯುವ ನಾಯಕನಾದಂಥ ಭವಿಷ್ ಶೆಟ್ಟಿ, ಎಲ್ಲಿದ್ದೀರಾ ಬ್ರದರ್? ಬಮ್ಮ. ಪಾಪ ಅವನಿಗೆ ತುಂಬಾ ಕಷ್ಟ ಕೊಟ್ಬಿಟ್ಟಿದ್ದೀನಿ ನಾನು. ಅವನಿಗೆ ಇಷ್ಟೊತ್ತಿಗೆ ಬರ್ತೀನೋ ಬರಲ್ವೋ ಅಂತ ಹೇಳಿ ಏನು ತಲೆ ಕೆಡಿಸ್ಕೊಬೇಡ. ನಾನು ಒಂದ್ಸತಿ ಮಾತು ಕೊಟ್ಟ ಮೇಲೆ ನಮ್ಮ ಅಪ್ಪನ ಮಗ ನಾನು ಬರ್ತೀನಿ ಅಂತ ಬರ್ತೀನಣ್ಣ, ಬರೋಕ್ಕಾಗಲ್ಲ ಅಂದರೆ ನಾನು ನಮಸ್ಕಾರ ಮಾಡಿ ಬರೋಕ್ಕಾಗಲ್ಲ ಅಂತಲೇ ಹೇಳ್ತೀನಿ. ಯಾವತ್ತೂ ಒಬ್ಬರಿಗೆ ನಾನು ಯಾಮಾರಿಸಲ್ಲ. ನಿನ್ನ ಖುಷಿಗೆ ನಾನು ಸುಳ್ಳು ಹೇಳ್ಬಿಟ್ಟು ನನ್ನ ಮನೆಗೆ ಕಳಿಸಲ್ಲ. ಮನೆಗೆ ಬಂದಿದ್ದೆ, ನಿನಗೆ ಮಾತು ಕೊಟ್ಟೆ, ಇನ್ನೊಬ್ಬರಿಗೂ ಮಾತು ಕೊಟ್ಟಿದ್ದೀನಿ. ನೀವು ಹೇಳ್ದಂಗೆ ನಮ್ಮ ತಂದೆ ಆದಿನಾಗಿ ನಡ್ಕೊಂಬಂದಿರೋ ನಾನು ಆ ಮಾತನ್ನ ಉಳಿಸ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು. ಹಾಗೂ ಈಗ ರೈತರ ಬಗ್ಗೆ ಹೇಳಿದೆ. ಈಗ ನನ್ನ ಸಿನಿಮಾ ಬಗ್ಗೆ ನನಗೆ ಕೇಳ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಮುಜುಗರ, ಸಂಕೋಚ. ಆದರೂ ಕೂಡ ನಿರ್ಮಾಪಕರು ಇಲ್ಲಿ ಕೂತವ್ರೆ, ಕೇಳಿಲ್ಲ ಅಂದರೆ ನನಗೆ ಚೌಟಿಯಲ್ಲಿ ಹೊಡಿತಾರೆ. ಸೊ ಅವ್ರ ಭಯಕ್ಕೆ ಒಂದ್ಸತಿ ಕೇಳ್ಕೊಬಿಡ್ತೀನಿ. ಕೆಲವೇ ದಿನಗಳಲ್ಲಿ ಬ್ಯಾಡ್ ಮ್ಯಾನರ್ಸ್ ಅನ್ನೋ ಚಿತ್ರ ಬರುತ್ತೆ. ನಾವು ಹೇಳ್ದಂಗೆ ನಿಮ್ಮ ಭಾಗದ ಚಿತ್ರಗಳೆಲ್ಲ ನಾವೆಲ್ಲ ನೋಡಿ ಹರಸಿ ಹಾರೈಸಿ ಎಲ್ಲೋ ನಮ್ಮ ಹೆಗಲ ಮೇಲೆ ಇಟ್ಕೊಂಡು ನಮ್ಮ ಕನ್ನಡ ಸಿನಿಮಾ ಅಂತ ಪ್ರೌಡಾಗಿ ಹೇಳ್ಕೊತೀವಿ. ನಾವು ಒಂದು ಒಳ್ಳೆ ಸಿನಿಮಾ ಕೊಡೋಕ್ಕೆ ಪ್ರಯತ್ನ ಮಾಡಿದೀವಣ್ಣ. ನೀವೆಲ್ಲರೂ ಬಂದು ಆ ಸಿನಿಮಾ ಹರಸಿ ಹಾರೈಸಿ ಅಂತ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ.